ಪುಣ್ಯಾತ್ಮ ಬಿಡು ಕೆಳಗೆ ಮೇಲೆ ಎಂತ ತುತ್ತುದು ಎಂತ ದೆರ್ತ ಕಟ್ಟಿರ ಸ್ವಾತಂತ್ರ್ಯ ನಮ್ಮನಿದೆ ಇನ್ನ ಪ್ರಜೆಗಳಿಗೆ ನಮ್ಮನಿದೆ ಎನ್ನ ಇಲ್ಲ ಬಾಕಿಲ್ದ ತೋಡಿದ್ದು ಕೊಯ್ಯದ ಕೊಡನ ನಿಕ್ಲಾಗಿ ದುಡ್ಡು ಕಟ್ಟೋಡಿ ಎನ್ನ ಬಿತ್ತಲ್ದ ಮರಣ ಮಾರೋಡು ನನ್ನ ನಿಕ್ಲಾಗ ಅಡ್ಡಿ ಸಾಕಾಜಿ ಬತ್ತೊಂಬು ನನಗೆ 2 ವರ್ಷ ಕರ್ನಿಗೆ ಎನ್ನ ಕುಡಿದು ಜೋಕ್ಲಿನ ಜಾತ್ರೆ ಎಲ್ಲ ತೋಪಲ್ಲ ನಿಕ್ಲ ಸಾಕಾಜಿ ಬತ್ತೊಂಬ ಯಾವ ಅದನ್ನು ಅಪೆದ ಮೀಟರ್ ಗಂಜಿಯನ್ನು ಬೇಯಿಸಿ ಬೇಯಿಸಿ ಅದು ಏನು ಉಳಿದಿತ್ತು ಏನ ಪೆದಂಬ ಎಂಡ ಮತ್ತೆಂತದ ಗಂಜಿ ಬೈಪಾನಂಡ ಗಂಜಿನ ಕೊನದು ದಿಕ್ಕೆ ಹೇಳಿದ್ರೆ ಸುಮಾಸ ಬೈಪಾನಂದ ಅತ್ತೆ ಸ್ವಾಮಿ ಮತ್ತೆ ನಾವು ಪಾತೆರ ಬಣ್ಣಿ ಗಂಜಿ ಬೈಪಾವನು ಕಜಿಪ್ಪು ಮಾಡ್ಕೊಡಿ ಅವ ಮತ್ತೆ ಪಾತೆರ ಬಣ್ಣು ಮಾತಿಗೊಂದು ಮಾತು ಚಕ್ಕುಳಿಗೊಂದು ತೂತು ಊಟಕ್ಕೊಂದು ಮೊಸಾರು ಮಾತಿಗೊಂದು ಕೊಸಾರು ಒಳ್ಳೆ ರಸಿಕ ನೀನು ಈಗ ಬೆಂದಿರು ಸುಮಾರು ನೆನಪು ಬೆಂದಿರು ಬೆಚ್ಚಾಯಿ ಮಾಡಿದ ಬೆಂದಿರು ಅನ್ಪುಣ ಐದು ಸುಮಾರು ಮರಳಿಡ ಹಾಗೆ ಅವು ಪಾತೆರ ನಿಮ್ಮ ಮಾತು ಅಂಚ ಗಂಜಿ ಬೈಪಾರ ಓಲಿಂದ ಕಜಿಪ್ಪು ಮಾಡ್ತಾರ ಉಳಿದ್ರೆ ಮಾತ್ರ ಪದಾರ್ಥ ಈ ರೀತಿಯ ಚಪ್ಪೆ ಎಂದಿರ್ತಾರ ಮತ್ತೆ ಉಳಿದ್ರೆ ಪಾತೆರಗೂ ಬೇರೆ ಅಡ್ಕೋವರಿಂದ ಬೆಚ್ಚ ನೀರು ಕಾಯ್ತಾರ ಕುಡಲವರಿಂದ ಎಲ್ಲ ನೀರೇನು ಕೊಡೋದು ಪೊತ್ತ ಇರಲ್ಲ ನನ್ನನ್ನು ಪೊತ್ತ ಇದರಲ್ಲಿ ನಮ್ಮಂತವರನ್ನು ಇಂತಹ ಕಾಷ್ಟದಲ್ಲಿ ಉರಿಸುವುದಲ್ಲ ಗಂಧದ ಕಾಷ್ಟದಲ್ಲಿ ಉರಿಸುವುದು ಹೌದು ಈಗ ಯಾತಲ ವಾಸನೆ ನಿಂತು ವಾಸನೆ ಸತ್ತ ಮೇಲೆ ಎಲ್ಲರೂ ವಾಸನೆ ಹಾಗಲ್ಲ ನಾವು ಗೌರವಿತ ವ್ಯಕ್ತಿಗಳು ನಾವು ಬದುಕಿರುವಾಗ ಎಲ್ಲರಿಗೂ ಒಳಿತನ್ನೇ ಮಾಡಿರ್ತೇವೆ ಆದ್ರಿಂದ ಗೌರವ ಸೂಚಕವಾಗಿ ಗಂಧದ ಕಾಷ್ಟದಲ್ಲಿ ಉರಿಸುವುದು ಮತ್ತೆ ಇಟ್ಟೆ ಮಾತಾಡ್ತ ಕೆಲವು ರಾಜಕೀಯದಲ್ಲಿ ದಯ ಗಂಧದ ಕಣಕ ಮಾಡಿ ಯಾಕೆ ಜೋಡ್ಪುನಗ ಊರಿಡಿಕ್ಕ ನಾದದ್ವಿ ಇಲ್ಲಿ ಮಗೆ ಸಾಹಿತ್ಯ ಕನ್ನಡ ಪರಿಮಳ ಹೇಳಿದ್ರೆ ಅಡ್ಕೊಂಡು ಗಂಧದ ಕಣಕ ಮಾಡಿ ಹೌದೇನೋ ನಾವು ಅಂತೆಲ್ಲ ರಾಜಕಾರಣಿಗಳಲ್ಲ ನಾವು ಶಿಷ್ಟ ರಾಜಕಾರಣಿಗಳು ನಮ್ಮ ರಾಜಕೀಯ ಕ್ರಮವೇ ಹಾಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿ ದುಡಿಯುವವರು ಹೌದು ನಾವು ಶಿಷ್ಟ ರಾಜಕಾರಣಿ ಆದ್ರಿಂದ ನಮಗೆ ಗೌರವ ಕೊಡ್ತಾರೆ ಹೌದೇನೋ ನೀನ್ ಇಷ್ಟೆಲ್ಲ ಕಷ್ಟ ಪಡ್ತೀಯಲ್ಲ ಯಾಕೆ ಎಂಕ್ಲೊಂಜಿ ತುಂಡು ಬಿಡಿಯತಿಲ್ಲ ಮಗೆಲ್ಲ ಒಳ್ಳೆಯದಿಲ್ಲ ನಿನಗೆ ತುಂಡು ಬಿಡಿಯತಿಲ್ಲ ಮಗೆಲ್ಲ ಸೈಕಲ್ ಇಲ್ವ ಅಲ್ಲಿಗೆ ತುಂಡಾಗಿದೆ ತುಂಡು ನನ್ನ ಕೈಕಾರಿಕೆ ತುಂಡು ನಚ್ಚಿ ಮತ್ತೆ ತುಂಡು ಅವು ಎಂಕಲ ಮತ ಎಲ್ಲಿಯ ಜೋದ ಸಪೂರದ ಸೀಕದ ಪೊಂಜನ ಕಲಿತನ ಅವು ತುಂಡು ಬಿಡೈತಿ ನಿಕ್ಕಲ ಮತ ಬರ್ತಿ ಜೋದ ಮಲ್ಲ ಜೋದ ಮಣ್ಣುಗಟ್ಲೆ ಬಂಗಾರ ಹೊಡೆದು ತಿರುಗುನ ಪೊಂಜನ ಕೀಡಿ ಬಿಡೈತಿ ಅಂಚ ಹೌದೇನು ನಿನಗೊಂದು ಕೀಳರಿ ನೀವು ನಾನು ದುಡಿಯುವವ ಪಾಪದವ ನೋಡು ಕೀಳರಿಮೆ ಇಟ್ಟುಕೊಳ್ಳಬೇಡ ಚೆನ್ನಾಗಿ ದುಡಿದದ್ದನ್ನು ಉಳಿಸಿ ಮನೆಗೆ ಕೊಂಡೋಗಿ ಹಾಕು ಒಳ್ಳೊಳ್ಳೆ ವಸ್ತುಗಳನ್ನು ತಿನ್ಲಿ ದಿನದಿಂದ ದಿನಕ್ಕೆ ಅವಳು ಬೆಳೆಯುತ್ತಾಳೆ ಓಡೆ ಬೆಲೆ ಪುನಃ ಗಂಟಿಗೆ ಅಂದ ಸಪೂರಲ್ಲಿ ಬಲ್ಚಾಡಿದಂತ ಗಂಟು ಬಂದು ಸರಿ ತಿನ್ನಿಸು ಏತ ತಿನ್ನಲ್ಲ ಆತ ಒಂದೇ ಕುಪ್ಪಿ ಅಂತ ಮುಜ್ಜನ ಎಂತ ಮರ್ತದ ಹೌದಾ ನಿನಗೂ ಉಂಟಾ ನಿನಗೂ ಹುಷಾರಿಲ್ಲ ಅಂಚ ಕೈತಾನಂತನ ಪಗಾರ ಅಂಚಿನ ಸರಿ ಇದೆಯಲ್ಲ ಅಲ್ಲ ಹತ್ತಿರ ಒಂದು ಸ್ವಲ್ಪ ಏನಾದ್ರು ಅಂತರ ತೊಂದ್ರೆ ಇಲ್ಲ ಹೌದೇನು ನಿನಗೆ ನಿನಗೆ ಮಗ ಇದ್ದಾನೆ ನಿನಗೆ ಮಗ ಇದ್ದಾನೆ ಒತ್ತಿರ ಯಾನ ಆನತಿಗೆ ಅಲ್ಲ ನಿನಗೆ ಮಗ ಇದ್ದಾನೆ ಹೌದೇನೋ ಏನ್ ಹೆಸರು ಎನ್ನ ಮಗೆ ಈರೆ ನಿನ್ನ ಮಗನ ಹೆಸರು ಎನ್ನ ಮಗೆ ಈರೆ ಈಗ ನಾನು ಕೇಳಿದ್ದು ನಿನ್ನ ಮಗನ ಹೆಸರು ಯಾನ ಬನ್ನಿ ಎನ್ನ ಮಗೆ ಈರೆ ಕೈಯಲ್ಲಿರುವುದು ತಲೆಯಿಂದ ಕೆಳಗೆ ಸೀಳಿದ್ರೆ ಇಪ್ಪಾಗ ಆಗ್ಬೇಕು ಹೌದೇನೋ ನಿನ್ನ ಭಾಷೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ನಿನ್ನ ಮಗನಾಗೆ ನಾನು ಕಾಡ್ತಾ ಇದ್ದೇನಾ ಈರೆನ್ನ ಮಗೆ ಮತ್ತೆ ಎನ್ನ ಮಗೆ ಈರೆ ಮತ್ತೆ ಅದನ್ನ ಹೇಳ್ತಾನೆ ನಾಲ್ಗೆ ಅಲ್ಲ ಮರ ಈರ್ ಎನ್ನ ಮಗೆ ಅತ್ತೆ ಮತ್ತೆ ಎನ್ನ ಮಗೆ ಈರೆ ನಿನ್ಗೆ ಬದುಕುವ ಆಶೆ ಇಲ್ವ ನಿಮಗೆ ಮತ್ತೆ ಈರನತ್ತಿ ಮತ್ತೆ ಎನ್ನ ಮಗನ ಬುದಾರಿ ಈರಪ್ಪೇನು ನಿನ್ನ ಮಗನ ಹೆಸರು ಈರಪ್ಪಿ ಅದೇನು ಅಪ್ಪ ಬಿಟ್ಟದ್ದು ಬುಕಾವಲು ಕಣ ಆಯ್ಲ ನನ್ನ ತೆಲ್ಲಂಜಿ ಗಣಕ ಮಾರಿ ಶುರು ಮಾಡ್ತೇನೆ ಆಯ್ತು ಎಲ್ಲ ಗಂಧ ಕಾಲ ಈರಪ್ಪಿ ಉಡೈ ಗುಡ್ಡ ಇರಲಿ ಅದಕ್ಕೆ ಅಂಚಪ್ಪನ್ ಹೇಳ್ತೀನಿ ಹೌದಾ ಎನ್ನ ಮಗೆ ಈರೆ ಇಲ್ಲಾಡುದು ಹಾಗೆ ಈಗ ನಿನ್ಗೆ ಹೆಂಡತಿ ಒಬ್ಬ ಮಗ ಹೇಗೆ ಕಲಿತಾ ಇದ್ದಾನೆ ಕಲ್ಪನಿಯೇ ಶಾಲೆಗಳ ಪುಟ್ಟ ಬೀಜದ ಬಾಟಿನ ಮುಲ್ಲರು ಶುರು ಮಾಡ್ತೀನಿ ನೀನು ಸುಮ್ಮನಿದ್ಯಾ ಅರ್ವತ್ತೋಡು ಮತ್ತೆ ಕರ್ನ ಇಟ್ಟಾರ ಇಲ್ಲಾರ್ದು ಶಾಲೆ ಮುಟ್ಟನ್ನು ತೊಂಬೋತೆ ಯಾವಾಗ ಕರ್ನ ಇಟ್ಟಾರ ಅವತ್ತು ರಜೆ ಅಲ್ಲ ಅವ ಬರ್ಸ ನಗರ ರಜೆ ಬರ್ ನಿತ್ಯ ಆಯ್ತಾರಲ್ಲ ಮತ್ತು ಹೌದಾ ಬೇರೆ ಬೈಯೋಡ್ ಬಣ್ಣ ಕೂರ್ಕೊಳ್ಳೋ ಮಂಡ್ಯ ಹೋಯ್ತು ಎನ್ನ ಲೆಕ್ಕನೆ ಪೆದಂಬೆ ಭಯಂಕರ ಹೌದೇನೋ ನಿನ್ನ ಮಗನನ್ನು ಎದುರಿಟ್ಟು ನೀನು ಜೋರಿದ್ದಿ ಎನ್ನುವುದು ತೋರಿಸುವುದಾ
ಈಗೇನು ಮಾಡ್ತಾ ಇದ್ದಾನೆ? ಇಲ್ಲ ಬದನೆ ಎಂತದು ಬದನೆ ಇಲ್ಲ. ಒಳ್ಳೆಯದು. ಎಲ್ಲರೂ ಕೃಷಿಯನ್ನೇ ಅವಲಂಬಿಸಿ ಕೃಷಿಕರಾಗಿ ಬದುಕಿದ್ರೆ ಅವರು ಒಳಿತಾದ ಜೀವನ ನಡೆಸುವುದಕ್ಕೆ ಸಾಧ್ಯ ಇದೆ. ಅದು ಸಾವಯವ ಕೃಷಿ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಹೌದೇನು? ನಿನ್ನ ಮಗ ಯಾವ್ದು ಬದನೆ ಬೆಳೆಸ್ತಾನೆ? ಉದ್ದದ್ದಲ್ಲ ಗುಂಡಗೆ? ಉದ್ದದಲ್ಲತ್ತ ಉರುಂಟದಲ್ಲತ್ತ ಮತ್ತೆ ಬದನೆ ದೇಬೇರ್ನ ಎದುರುಕೊಳ್ಳೊಂದು ತಾಳ ಬಟ್ಟಲು ಮಾಡ್ತಾರೆ. ಓ ಅದು ಭಜನೆ. ಮತ್ತೆ ಬದನೆ ಹೇಳ್ತೀನಿ ಹೇಗೆ? ಯಾವ ದೇವರ ಭಜನೆ ಮಾಡ್ತಾರೆ? ಹೆಂಚಿನ ದೇವೇರ್ಲ ಗಡಿಪಿಟ್ಟಿದ್ದಾರೆ. ದೇವೇರ್ಲ ವಾರ ಬಂದಿದೆ ಅಂದ್ರೆ ಇತ್ತೆ ಮುಗಿದು ಮುರಂದು ಕಾಲ್ಮಂತ ದೇವರನ್ನ ಭಜನೆ ಆಗ್ತದೆ. ಯಾರ ದೇವರು? ಹನುಮಂತ ದೇವರು. ಹನುಮಂತ ದೇವರು, ಮಾರುತಿ. ಹೌದಾ? ಒಳ್ಳೆ ಭಜನೆ. ಭಾರಿ ಭಜನೆ ಕೇಳ್ತೀಯ ನೀನು? ನೀನು ಕೇಳಿದ್ಯಾ? ಯಾನ ಗುಡ್ಡೆಸ್ ಬೇಗ ಹತ್ರ ಕುಡೊಂದು ಬಾಯಿ ತಿಕ್ಕಿದೆ. ಹೌದೇನೋ? ಭಜನೆಯನ್ನು ಕೇಳುವುದು ಕಿವಿಯಲ್ಲಿ, ಬಾಯಲ್ಲಿ ಎಂತದ್ದು ಕೇಂಡೆ ಕಂಡ ಸಣ್ಣ ಕಂಡ ಬಾಯಿ ಬಂದು ಗೊತ್ತಾ? ಹೌದಾ? ಒಂದು ಭಜನೆ ಹೇಳು ನೋಡು. ಭಜನೆ ಬಂದೋಡ ಕೇಳೋಲ್ಲ. ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಅಂಚಿ ಎಂಚಿ ತೂಪುತಿ ಕಾಡುದೊಲೈ ತೋಪುತಿ, ಒಂಜಿ ಕಟ್ಟ ಕನಕ ಮಾರುತಿ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ. ಇದು ಎಷ್ಟು ಮುಗೀತದೆ ನೋಡು ಅಂತ ನಿಮ್ಗೆ. ಭಜನೆ ಭಜನೆ ಹೌದೇನು? ಭಜನೆಯಲ್ಲಿ ಅದು ಕೊನೆಯದ್ದೆಂತದ್ದು? ಅವಂಚ ನನ್ನ ಫುಲ್ಲು ನೆನಪಿರೋದು. ಹೌದಾ? ನೋಡುವ ನಾಳೆ ಮಗೆ ಮಲ್ಪು ಇಲ್ಲ. ಹೌದೇನೋ? ನಿನ್ನ ಮಗ ಮಾಡುವಂತಹ ಭಜನೆ ಸರಿ ಕೇಳಿದ್ದೆ. ಅರ್ಥ ಆಗಿದೆ ನಿನ್ಗೆ? ನಿನ್ಗೆ ಅರ್ಥ ಆಗ್ಲಿಲ್ಲ? ಅರ್ಥ ಆಗ್ತದೆ. ಅರ್ಥ ಆಗ್ತಿದ್ರೆ ನೀನು ಸುಮ್ಮನೆ ಇರ್ತಿರ್ಲಿಲ್ಲ. ಹೇಗೆ? ಹೌದೇನೋ? ಅವನು ಆಡುವ ಭಜನೆ ಎಲ್ಲೆಲ್ಲ ಶಬ್ದ ನಿನ್ಗೆ ಅರ್ಥ ಆಗಿಲ್ಲ? ಹೇಳು ನೋಡುವ. ಎಲ್ಲಿರುವೆ ತಂದೆ ಬಾರು ಮಾರುತಿ, ಎಲ್ಲಿರುವೆ ತಂದೆ ಬಾರು. ಮಾರುತಿ ಅಂದ್ರೆ ಹನುಮಂತ. ಅದು ಹನುಮಂತ ಅಂದ್ರೆ ಮಂಗನನ್ನು ಹನುಮಂತ ದೇವರು ಅಂತ ಪೂಜಿಸ. ಸರಿ. ಆ ನಂತರ ಆಯ್ತು ಕಂಚಿಂಚಿ ತೂಪುತಿ ಕಾಡ್ದೊಲೈ ಹೋಗುದು. ಒಂಜಿ ಕಟ್ಟ ಕನಕ ಕನತೆ ಮಾರುತಿ ಮಾರುತಿ. ಈಗ ಕಾಡಿನೊಳಗೆ ಹೋಗುವುದು ಯಾರು? ಕಾಡಿಗೆ ಹೋಗ್ಲಿ ಯಾನು? ಕಟ್ಟಿಗೆ ತರುವುದು ಯಾರು? ಯಾನು? ಮಾರುವುದು ಯಾರು? ಯಾನು? ಮತ್ತೆ ನಿನ್ನ ಮಗ ನಿನ್ನನ್ನು ಮಂಗ ಮಾಡಿದ್ದು. ಓ ಮಗ್ಗ ಅಯ್ಯೇ ನನ್ನನ್ನು ಇನ್ನೊಮ್ಮೆ ನೋಡಿದ್ರೆ ನಿಕ್ಕ ವೈಕಲ ಇಲ್ಲರ ಬೇವ ಭಾರಿ ಅಂಕಾರ ಹತ್ರ ನಿಕ್ಕ ಅಮ್ಮನ ಕೋಲ ಗಂಟ ಬರ್ಬೇ ನಿಕ್ಕ ವೈಕಲ ಮಗ ಕರೆಕ್ಟ್ ನೀನು ಮುಳ್ಪಡಿ ಇಲ್ಲಿಂದ ಕೇಳ್ತದ ಅವನಿಗೆ ಏನು ಚಿನ್ನ ಮಾಡ್ಲಿಕ್ಕೆ ಅಂದಾಜ ಹೌದೇನೋ? ಹೇಗುಂಟು ಜೀವನ? ಎಂಚಿನ ಬೇರೆ ದಾಳ ಸುಖಜ್ಜಿ ಅಂದ್ರೆ ಒಂಜ ಈ ಸಮಾಜ ನರಮನೆ ಲೆಕ್ಕ ಬದುಕಡನ್ನ ಒಂಜ ಸೆಟ್ರ ಅವಡನ್ನ ಇಂಚಿನ ಪಟ್ರ ಅವಡು ಬಾರಿ ಬಂದ್ರೆ ಶೆಟ್ಟಿಗಾರನಾದ್ರೆ ಶೆಟ್ಟಿಗಾರ ಅಂದ್ರೆ ಹೌದಾ? ಹೌದೇನೋ? ಒಳ್ಳೆದು ದುಡಿ, ದುಡಿದದ್ದನ್ನು ಉಳಿಸು, ಉಳಿಸಿದ್ದನ್ನು ಮನೆಗೇ ಕೊಂಡೋಗಿ ಹಾಕು. ಆಗ ನಿಮ್ಗೆ ಜೀವನ ಒಳ್ಳೇದಾಗ್ತದೆ. ಓಡೆಗೆಡ್ಡೆ ಅಪ್ಪನ ಬೇರೆ ಏತ್ ಬೆಂದಿಲ್ಲ ಆತ ಐದು ಮಾತ ಪಂಡಿತು ಸುಖಜ್ಜಿ. ಯಾಕೆ? ಒಂಜಿ ದಿನ ಕನಕ ಹೋಗಿ ಉಪವಾಸ ಜಪ್ಪನ ತಿಲ್ಲ. ಹೌದು, ಒಂಜಿ ದಿನ ಕನಕ ಮಾಡಿ ನಿಂತಿದ್ದ ಅಷ್ಟು ಕಷ್ಟ ಉಂಟು. ಹೌದೇನೋ? ನೀನೊಂದು ಕೆಲಸ ಮಾಡು. ಕೆಲಸ ಎಂದತೆ ನೆನೆ ಮುಂದುವರಿಸ. ಅದು ಕೆಲಸ ಅಲ್ಲ, ನೀನು ನನ್ನ ಅರಮನೆಗೆ ನೀನು ಬೇರೆ. ನೀನು ಬಂದ್ರೆ ನಿನ್ನ ಕೆಲಸ ನಿಲ್ತದೆ. ಅದೇ ಒಂಜಿ ದಿನ ಕಣಕೊಂಡು ಅದು ಹೇಳ್ತಿ. ಹೌದು, ನೀನು ಬರೋದು ಬೇಡ. ನಿನ್ನ ಮಗ ಸಣ್ಣವ, ಹೌದಲ್ಲ? ಈಗ ನಿನ್ನ ಹೆಂಡತಿ ನಿನ್ನ ಮನೆಯಲ್ಲೇ ಇರ್ತಾಳೆ, ಅವಳಿಗೆ ಏನು ಕೆಲಸ ಇಲ್ಲ. ಈಗ ನಿನ್ನ ಹೆಂಡತಿಯನ್ನು ನನ್ನಲ್ಲಿಗೆ ಕಳಿಸು. ನಾನೊಂದು ವ್ಯವಸ್ಥೆ ಮಾಡ್ತೇನೆ ಅವಳಿಗೆ. ಹೌದೇನು? ನೀನು ಬರುವುದಕ್ಕೆ ಕಷ್ಟ, ಮಗ ಸಣ್ಣವ, ಹೆಂಡತಿ ಸುಮ್ಮನೆ ಮನೆಯಲ್ಲಿ ಇರ್ತಾಳೆ. ಅವಳನ್ನು ಕಳಿಸಿದ್ರೆ ನಾನೊಂದು ವ್ಯವಸ್ಥೆ ಮಾಡಿ ಕಳಿಸ್ತೇನೆ. ಎನ್ನ ಬಿಡಿಗೆ ಈ ವ್ಯವಸ್ಥೆ ಅಂತ ಏನಿದೆ? ಈಗ ನಿನ್ ಕೋಪ ಬಂತ? ಕೋಪ ಕೋಪವಾಗಿರುತ್ತೆ. ಅಲ್ಲಿ ಕೋಪ ಬಂದದ್ದು ಯಾಕೆ? ಕೋಪ ಅಂತ ಎಲ್ಲ ಮಾರೆ ಬುಡಿದ್ದನ್ನು ಕಲಿತು ವ್ಯವಸ್ಥೆ ಮಾಡ್ತೇನೆ ಅಂತ ಬುಡ ಕೋಪ ನೋಡು, ಅಪಾರ್ಥ ಭಾವಿಸಬಾರದು. ಅಣ್ಣ ಪಕ್ಷಾತಾಯನ ಕಂಡ ನಿಲ್ಲಕ್ಕದ ದಾದಾಗಿನ ಚೆಂಪುಣ ಹಾಕಿದಕ್ಕೆ ಮುಸುಟ್ಟು ಗೊತ್ತು ಇಷ್ಟ ಹೋದ್ ಬುಡಿಯ ದಿನಗಳ ಕೊಡೋಣ
ಈಗ ನೀನು ಅಪಾರ್ಥ ಯಾಕೆ ಭಾವಿಸುದ? ಅಪಾರ್ಥ ಸತ್ತಲ್ಲ ಅಂದ್ರೆ ಅಲ್ಲಿ ಕುಡಿತಿನ ಗಡಪುರ ಅಂತ ಕೂಡ ಅಪಾರ್ಥಗೆ ಇಲ್ಲಿ ಅಪಾರ್ಥ ಬರುವಂತ ಶಬ್ದ ಏನುಂಟು? ಏನೇನು? ಹೌದೇನೋ? ನಿನ್ನ ಹೆಂಡತಿಯನ್ನು ನನ್ನ ಅರಮನೆ ಕಳಿಸಿದ್ರೆ ಅವಳನ್ನು ತಂಗಿಯೋ ಅಕ್ಕನೋ ಎನ್ನುವ ಹಾಗೆ ಭಾವಿಸಿ ಬೇಕಾದನ್ನು ಕೊಟ್ಟು ಕಳಿಸ್ತೇನೆ. ಅಂಚೇನಾ? ಮತ್ತೆ ಯಜಮಾನ್ರೆ ಏನ ಕಣಕ್ ಮಾರ್ನಾದಿ ಮತ್ತೆ ಎನ್ನ ಮಂಡ್ಯಟ್ಲ ಬುದ್ಧಿ ಎಪ್ಪುನ ಅಂಬಿಪ್ಪುನತ್ತಾರೆ ಎಲ್ಲರ ತಲೆಯಲ್ಲಿ ಇರುವುದು ಬುದ್ಧಿ. ಹಿಂಗೆ ಅಪಾರ್ಥ ಕಲ್ಪಿಸಾರ ಬಲ್ಲೆ ಅಪಾರ್ಥ ವರ್ಗನ ಶಬ್ದರ ಪಂಡ್ರೆ ಬಲ್ಲಿ ನಂಗೆ ಕಾಯಿ ಬಾಜನ ಬಂದನಾಗ ನಂದ ಜಾಪು ನನ್ನ ಎಂತದು ಒಂದು ಕಾಯಿಗ ಚಿಪ್ಪುದನ್ನ ಕೋರಿ ನಿನ್ನದನಂದ ಓ ಒಳ್ಳೆ ರಸಿಕ ನೀನು. ರಸಿಕಾಯಿನಟ್ಟು ಬದುಕದ ಇಟ್ಟಿನ ಏಪ ಪೊಡಿ ಹೋಗಿದ್ದೇವೆ ಒಂದೊಂದು ಉಲ್ಲ ಬೇರೆ ಅಡ್ಡಡಿ ಅಷ್ಟು ಜೋರಿದ್ದಾರೆ. ಎತ್ತೆತ್ತಿನ ಹಾಡಿಗೆ ಮ್ಯಾಕ್ ಆಗಿದ್ರು ಬುಕ್ಕು. ಹೌದಾ? ಹೌದೇನು? ಕಷ್ಟ ಜೀವಿ ನೀನಿತ್ತಿ. ಅಂದ್ಯ ಈಗ ನನ್ನ ಬಗ್ಗೆ ಗೊತ್ತಾಗಿದೆ ನಿನಗೆ? ಇರಂತು ತೆಮ್ರನ್ ಎಲ್ಲಿ ಜಾತ್ರೆದಲ್ಲಿ ಜಾತ್ರೆ? ತೋತೆ ನಾನು ಯಾವ ಜಾತ್ರೆಗೂ ಹೋಗ್ಲಿಲ್ಲ. ಈ ಲೈನ್ ಬುಡಿದ್ದು ಒಟ್ಟು ಗೊತ್ತಾಗ್ತದೆ ಜಾತ್ರೆ ನೋಡು, ನಾನೆಲ್ಲಾದ್ರೂ ಹೋಗಿರ್ಬೋದು, ನನ್ನ ಹೆಂಡತಿಯನ್ನು ಯಾವ ಕಾರ್ಯಕ್ರಮಕ್ಕೂ ಕರ್ಕೊಂಡು ಹೋಗ್ಲಿಲ್ಲ. ಅಪಗೊಂಡ ಬರಿತಲ್ಲ ತಾನೆ ಬುಡಿದ್ದು ಅದು ಪೊಂಜ ನನಗೆ ಒಟ್ಟು ಓದಿದ್ದಾರೆ ಸುಮ್ಮನೆ ಅಪಪ್ರಚಾರ ಮಾಡಬೇಕು. ನಿನ್ನ ಬುದ್ಧಿಯನ್ನು ನನ್ನ ಮೇಲೆ ಹೊರಿಸಬೇಕು. ಹೌದೇನೋ? ನನ್ನಂತವರು ಅಂತ ಎಲ್ಲ ಕೆಲಸ ಮಾಡ್ತಾರೆ, ಸಣ್ಣ ಕೆಲಸಗಳನ್ನು. ಹೋಗುದಿದ್ರೆ ಮನೆಯೊಳಗೆ ಕರ್ಕೊಂಡು ಹೋಗ್ತೇನೆ, ಇಲ್ಲದ್ರೆ ಹೋಗುದೇ ಇಲ್ಲ. ಮತ್ತೆ ದಿನಾಲ ಇಲ್ಲಡೆ 500,000 ಕೊರ್ನಾಗ ವಾರದವರ ಬರಿತೇಳ 50 ಕೂರ್ಲಿ ಮಲ್ಲ ವಿಷಯ ಅದೇ ಯಾಕೆ ಹತ್ತಿರ ಮನೆಯಲ್ಲಿ ಕೊಡುವುದು ಯಾಕೆ? ಹೌದೇನೋ? ಕೊಡುವುದು ಆಚೆ ಹೆಚ್ಚಾದ್ರೆ, ಇಲ್ಲಿ ಕಡಿಮೆ ಆಗಿ ಆಚೆ ಹೆಚ್ಚಾದ್ರೆ ಇಲ್ಲ ಸರಿ ಕಟ್ಟುಕೊಂಡ ಸಿಕ್ಕಿನ ಬರಿತೇಳ ದುಡ್ಡು ಕೊಡ್ತಾನೆ. ಹೌದೇನು? ಹಾಗಾಗಬಾರದು. ಮನೆಯಲ್ಲೇ ಉಳಿತಾದನ್ನು ತಂದು ಹಾಕು, ಬೇಯಿಸಿ ಹಾಕ್ತಾರೆ. ಇಲ್ಲಿಗೆ ಬೇಯಿಸಿ ಹಾಕ್ತಾರೆ, ಇನ್ನೊಂದು ಕೆಲಸ ಮಾತ್ರ ಬೈಪವ್ನೆ ನೀನು ವ್ಯವಸ್ಥೆ ಮಾಡು. ಹೆಚ್ಚಿನ ವ್ಯವಸ್ಥೆ ಅನ್ಕೊಂಡು ಬೇರೆ ಸೈತೆ ಬೋರ್ಡ್ ಹೌದೇನು? ಪೊಂಜು ಈ ಬುಡಿಯದ್ದು ಎತ್ತಲೆ ಏರೊಂದು ಪೊಂಜು ಒಟ್ಟು ಗೊತ್ತಾಗ ಇಲ್ಲ ಮೂತೆಗೆ ದೇವರನ್ನ ಬಲಿ ಬೋಣಾಗ ಎದ್ದು ನಿಕ್ಲಿಂತ ಗೋಪೇದ ಇನ್ನ ನಿರ್ಗಮನ ನೋಡ್ತೇನೆ. ಇಲ್ಲಿ ಬಾ. ಹೌದೇನು? ಅದು ತಟ್ಟಿರಾಯ, ಅದು ತಟ್ಟಿರಾಯ. ಎಂತದ್ದು? ನಾನು ತಟ್ಟಿರಾಯ ನಾ ಕಾಣ್ತೇನೆ. ವಿರೋಧ ಹೌದೇನು? ಇದು ಊರು ಯಾವ್ದು ಗೊತ್ತಾಯ್ತು ನಿನ್ಗೆ? ಊರು ಗೊತ್ತು ಯಾವ್ದು? ಸುನೀತಾ. ಸುನೀತಾ ನಿನ್ನ ಅಜ್ಜಿ ಸುನೀತಾ. ಶೋಣಿತಾ. ಅವೇ ಅವೇ ಇಲ್ಲಿಗೆ ನಾಥ ನಾನು. ನಾತಂದೆ ಕಡೆ ಗೊತ್ತಾದ್ರು ಬೆಗಾರ ನಾಥ ಅದ್ದೊಡ್ಡಿ ತಿಂಗಳು ಹೌದೇನು? ನಮ್ಮಂತವರ ಬೆವರ ಆ ರೀತಿಯಾಗಿ ವಾಸನೆ ಬರುವುದಿಲ್ಲ. ನಾವು ಸುವಸ್ತುಗಳನ್ನು ತಿನ್ನುತ್ತೇವೆ, ಉಳಿತಾದ ವಸ್ತುಗಳನ್ನೇ ತಿನ್ನು. ಆದ್ರಿಂದ ನಮ್ಮದು ಆ ರೀತಿಯಾಗಿ ಬರುವುದಿಲ್ಲ. ಪರಿಮಳ ತಿಂದಿನ ಬೇರೆ ಬೇಗಾರ ಪರಿಮಳ ಮತ್ತೆ ಪರ್ಪುನಂತೆ ಪರಿಮಳದ ವರ್ಣ ಬೇಗಾರಲ ಪರಿಮಳ ಯಾವುದು? ಅವು ಚಿತ್ತ ಪುಳಿತ ಪರಿಮಳತ, ಮಲ್ಲಿಗೆದ ಪರಿಮಳತ, ಗೋಂಬುದ ಪರಿಮಳತ. ಹೌದಾ? ಅದೊಂದು ನಿನ್ನ ಪ್ರಯೋಗವನ್ನು ನೋಡು. ಹೌದೇನೋ? ಈಗ ನಾನು ಯಾರ್ದು ಗೊತ್ತಾಯ್ತು ನಿನ್ಗೆ? ದಾರಿಗಾಸುರ. ಬಾರಿಗೆ ಬಾರಿಗೆ ದಾರಿಗ ಹಾಗೆ. ಹೌದೇನು? ಇಲ್ಲಿಗೆ ಸ್ವಲ್ಪ ಹೊತ್ತು ಮೊದಲು ಇಲ್ಲಿ ಏನಾದ್ರು ಹೇಳ್ತಾ ಹೋದದ್ದು ಕೇಳ್ತಾ ಸಂಗತಿ ಹಾಗಲ್ಲ, ಅದು ಡಂಗೂರ ಸಾರಿದ್ದು. ಅರಸರು ಬರ್ತಾ ಇದ್ದಾರೆ ಈ ದಾರಿಯಲ್ಲಿ, ಎಲ್ಲರೂ ದಾರಿಯನ್ನು ಸರಿದು ನಿಲ್ಲಬೇಕು. ನೀರು ಬರ್ಬೇಕು ಹೋಗ ಎಂದೇ ಗೊತ್ತಿದೆ. ಅದು ಯಾಕೆ? ಯಾಕೆ ನನ್ನ ನಿಖಿಲ್ ದಿನ 25 ಸತ್ಯ ಮನ್ನ ಮಾಡ್ಕೊಡೇ ಬರು ಎಂಗ ಬೆಂದಿನ ನಿನಗೆ ಒಳ ರಸ್ತೆ ಇಲ್ವಾ? ಓ ನಿಖಿಲಿಗೆ ಬೊಲ್ತಾಂಗಿ ಮಾಡೋದು ತಿರ್ಗೆ ಕನ್ನಡ ಹೆಚ್ಚಿನ ಮಾರ್ಗ. ಮತ್ತೆ ಎಂಗ ಬೆಂದ ತಿನ್ಪುನಗ್ಲಾಗ ಗುಂಡಿ ಗುರುಪದ ಒಳ ರಸ್ತೆ ಅದ್ರಲ್ಲಿ ಹೋಗಬೇಕು. ನಿಮ್ಗೆ ಹೋಗಬೇಕು ಅನ್ನಂತ ತೆರಿಗೆ ಆಗ್ತದೆ. ತಿರುಗಾರ್ ಬರ ಎಷ್ಟು ಕೊಡ್ತೀರಿ ನೀನು? ಎಷ್ಟು ದಾಟಲ್ಲ ಮಾತಾಡುವಾಗ ನೋಡ್ಬೇಕು ಎಷ್ಟು ಕೊಟ್ಟಿದ್ದಾನಂತ. ನೋಡು ಅಂದಣ್ಣ ಇತ್ತಿನಗಳು ಕೊರ್ಪುಜೆ ಎಂತೆಂಗ ಪಾಪದಕ್ಕಳೆಲ್ಲ ಕೊರಡ್ಚ ಹೆಚ್ಚಿನ ಮುರ್ಪುಜೆ ದೇಶ. ಅದೊಂದು ಒಳ್ಳೆದಾದ ಕೆಲಸ. ಇತ್ತಿನಗಳಾಡಿಗೆ ಕೊರಂದೆ ಕಾಲು ಎಲ್ಲ ಕದ್ದಿ ಪೂಜಾರ ಎಲ್ಲರೂ ಕೊಡುವ ಹಾಗೆ ನಾನು ಯೋಚನೆ ಮಾಡ್ತೇನೆ. ಮಲ್ಪಲೆ ನಾನೊಂದು 500 ಸಾವಿರ ಮಂಚ ಮಲ್ಪಲಿ ಇನ್ನು ಶಿಷ್ಟ ರಾಜಕಾರಣಿಗಳು ನಮ್ಮದು ಎಲ್ಲ ರಾಜಕೀಯ ಕ್ರಮವೇ ಹಾಗೆ. ಈರು ಕೇಂದ್ರ ಸಮೋಲ್ಲ ಹಿರೇಟ್ ತಿರ್ತಿರ್ತನಾಗ್ಲಿ ಇಲ್ಲ ಕಡೆ ಬರ್ಚ ಹಿರೇಟಿಪ್ಪನ ಮಾತ ನಿಂಗು ನಾನು ತಡಾಯ್ತಾ ಬೇರೆ ಇನ್ನು ಅವರ ಕೈಗೆ ಸಿಗದ ಹಾಗೆ ನೇರ ನಿಮ್ಮಲ್ಲಿಗೆ ಬರುವ ಹಾಗೆ ವ್ಯವಸ್ಥೆ ಮಾಡು. ಹೌದೇನೋ? ಇಷ್ಟು ಗೊತ್ತಿದ್ದು ದಾರಿ ಬಿಟ್ಟು ನಿಲ್ಲಿಲ್ಲ. ಹೌದೇನೋ? ನಾನು ಮುಖ್ಯವಾದ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ನೀನು ದಾರಿ ಬಿಟ್ಟು ಯುದ್ಧಕ್ಕೆ ಹೊರಟಿದ್ದೇನೆ. ಮತ್ತೆ ಈಜುಬಹುದು ಈರ್ ಪೆಟ್ರೋಲ್ ಬರೀ ಉಂಡ ಬೇರೆ ಎಲ್ಲ ಕಂಕಣ ಬಿಡ ಏನೇನು ಮರಂಕನ ಆಡ್ಲಿಕ್ಕೆ ಅವು ಇಲ್ಲ ತಂದ್ರ ಮಧ್ಯಾಹ್ನ ಎದುರೇ ಬರ್ತೀನಿ
ಈರೆಂತ ಜತ್ತದಿ ತೊಟ್ಟೆಡ್ ದಿಂಜದ ಮಾರ್ದ ಐದು ಮುಖ ಇಲ್ಲ ಹೌದೇನೋ? ಪುದುಪೆದಜ್ಜ ನಮಗೆ ಯುದ್ಧ ಮಾಡ್ಲಿಕ್ಕೆ ದೇಹ ಅಲ್ಲ, ಮನಸ್ಥಿತಿ ಒಳಗಿರುವುದು. ಕರಿಯಟ್ಟ ಎಂತದ್ದು? ಕರಿಯಟ್ಟ ತನಕ ಪಲ್ಯ ಅದೆಂತದ್ದು? ಕಲ್ಜ ಕಲ್ಜ ಅಂತದ್ದೆಲ್ಲ ಉಂಟು. ನಾವು ಯುದ್ಧಕ್ಕೆ ಹೊರಟಿದ್ದೇನೆ. ನಾನು ಆದಷ್ಟು ಬೇಗ ಬರ್ಲಿಕ್ಕೆ ಉಂಟು. ಕಾಲ ಹರಣ ಮಾಡಬೇಡ. ಬರ್ಪಾರ ಪೋಯ್ನ ಬರ್ರೆ ಉಂಡ ಮತ್ತೆ ಬರ್ಪಾರ ಒಂದು 8-10 ದಿನ ಆಗಬಹುದು. ಪತ್ತೆಟ ಹೌದು. ಅಣ್ಣ ಪತ್ತೆಡು 10 ದಿನ ಮಲ್ಲೆದ್ದಿ ಮತ್ತೆ 13 ಜನ ಮಧ್ಯಾಹ್ನ ತಪ್ಪು ಅದು ಯಾಕೆ? ಅವನಿಗೆ ಕಕ್ಕೆ ನುಪ್ಪುದಿಯರಂತೆ ಈ ಒಂದು ಜನ ಇಂಗ್ಲ ಉನ್ನಗ ತದರ ನಾಳೆ ಹೌದೇನೋ? ಅದು 13 ಅಂತ ಹೇಳಿಕ್ಕೆ ಆಗುದಿಲ್ಲ. 1-2 ದಿನ ಹೆಚ್ಚು ಆಗಬಹುದು. 13 ಆಯ್ತು ತೊಂದರೆ ಜನ ಮತ್ತೆ 14 ಜನ ಬೈಯಾಡಿ ತಪ್ಪು ಅದು ಯಾಕೆ? ಅವತ್ತು ಉಲಾಯಿ ಲೆಪ್ಪೆರುಂಟ ತೀರಿ ಗೊತ್ತಾಗ್ಲಿಲ್ಲ. ಮಾಲ್ತಿನ ಕೋರಿ ಪುಂಡಿ ಮತಾಲಪ್ಪನ ಹೌದೇನೋ? ನೀನ್ ಎಂತ ಹೇಳಿದ್ದು? ಕೋರಿ ಪುಂಡಿ ಅದು ಎಂತದ್ದು ಗೊತ್ತಾಗ್ಲಿಲ್ಲ ನನ್ಗೆ. ಬನ್ನಿ ಎಲ್ಲ ಬೈಯಾಡಿ ಬನ್ನಿ ಅಪ್ಪಾಗ ಉಂಟ ಕಂಪೌಂಡ್ ಗೊತ್ತಾಗ್ತದೆ ನೋಡು ಇನ್ನು ಹೋಗುದು ಶುರು ಎಂತದು? ಹೌದೇನೋ? ನಾವು ಅಷ್ಟೆಲ್ಲ ಯೋಚನೆ ಮಾಡುವವರಲ್ಲ. ನನಗೆ ಕೆಲಸ ಮುಖ್ಯ. ಆದ್ರಿಂದ ಕೆಲಸಕ್ಕೆ ವ್ಯವಸ್ಥೆ ಆಗ್ಬೇಕು. ನೀರು 10 ದಿನ ಬರಂದಿ ಸಾದಿಗೆ ಪೋಯಿ ಪುಣ್ಯಾತ್ಮ ಬಿಡು ಕೆಳಗೆ ಮೇಲೆ ಮೇಲೆ ನೋಡುದಲ್ಲ. ನೋಡು ನಮ್ಮವ್ರು ಕರೆದು ಹೇಳ್ತಾರೆ. ಮತ್ತೆ ಈರ್ನತ್ರ ಎತ್ತರಲ್ಲಿ ಎತ್ಕೊಂಡು ನೀರು ಒಂಜುಗಳಿಗೆ ರಾಜ್ಯಕ್ಕೆ ಎಂಚಲ್ ಬಂದಾರಿಲ್ಲ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿ ದುಡಿಯುವ ಪ್ರಜಾಪ್ರಭುತ್ವ ಹೌದು. ಅದೇ ಅಣ್ಣ ಯಾನು ದುಡ್ಡು ಕೊಡ್ದು ದೆರ್ತನ ಮುಂಡುನು ಎಂತ ತುತ್ತುದು ಎಂತ ದೆರ್ತ ಕಟ್ಟೆರ ಸ್ವಾತಂತ್ರ್ಯ ನಮ್ಮನಿದೆ ಇನ್ನ ಪ್ರಜೆಗಳಿಗೆ ನಮ್ಮನಿದೆ ಎನ್ನ ಇಲ್ಲ ಬಾಕಿಲ್ದ ತೋಡುದು ಕೊಯ್ಯದ ಕೊಡನ ನಿಕ್ಲಾಗಿ ದುಡ್ಡು ಕಟ್ಟೋಡಿ ಎನ್ನ ಬಿತ್ತಲ್ದ ಮರಣ ಮಾರೋಡು ನನ್ನ ನಿಕ್ಲ ಗಡ್ಡೆ ಸಾಕಾಜಿ ಬತ್ತೊಂಬು ನಾನೊಂದು 2 ವರ್ಷ ಕರ್ಮಿಗೆ ಎನ್ನ ಕುಡಿದು ಜೋಕ್ಲಿನ ಜಾತ್ರೆ ಎಲ್ಲ ತೋಪಲ್ಲ ನಿಕ್ಲ ಸಾಕಾಜಿ ಬತ್ತೊಂಬ ಎಲ್ಲ ಬಿಚ್ಚಿ ಮಾರ್ಗದಲ್ಲಿ ಹೋಗು. ಎಂಕ ಮನಸ್ಸುಂಡೆ ಕಲ್ಲದಕ್ಕೆ ನಿಮಗೆ ಮಾನವಮಾನ ಎಲ್ಲ ಗೊತ್ತಾಗ್ತದೆ. ತಪ್ಪಡಿಲ್ಲ ನೋಡು, ಗೌರವಯುಕ್ತ ವ್ಯಕ್ತಿಗಳ ಎದುರಾಗಿ ಆ ರೀತಿಯ ಸಂಸ್ಕಾರವನ್ನು ಉಳಿಸಿಕೊಳ್ಬೇಕು. ಗೊತ್ತಾಯ್ತಾ? ಮತ್ತೆ ಅದನ್ನು ಮೇಲೆ ಆಡು ಮರ್ಯಾಡು ಒಂಜಿ ಚೂರು ಪತ್ತಲೆ ಕನಸದ ಯಾವುದನ್ನು? ಹೌದೇನೋ? ಇಂಥ ಕಟ್ಟಿಗೆಯನ್ನು ತಲೆಯ ಮೇಲೆ ಹೊರಿಸುವಂತ ಕೆಲಸಕ್ಕಿಟ್ಟವನು ನಾನು ಯಾರದ್ದು ಗೊತ್ತಾಗಿದೆ ನಿಮ್ಗೆ? ಮತ್ತೆ ಈರರಸು ನೆಂಗೆ ಗೊತ್ತು ಕನಕದಾಟ ಗೊತ್ತು ಪತ್ಲೆ ನೋಡು, ಅದೆಲ್ಲ ನಮ್ಮಿಂದ ಆಗುವಂತ ಕೆಲಸ ಅಲ್ಲ. ಪತ್ತಲೆ ಅದು ನಾನು ಮಾಡುವ ಕೆಲಸ ಅಲ್ಲ. ಅನುಭವ ಅನುಭವ ಪತ್ತಲೆ ಚೂರು ನೋಡು, ನನ್ನಲ್ಲಿ ಆ ಕೆಲಸ ಹೇಳಬೇಡ. ನಾನು ಯುದ್ಧಕ್ಕೆ ಹೊರಟಿದ್ದೆ. ನೀರು ಪೆಟ್ಟುಗೊಬ್ಬ ನನ್ನ ಸ್ವಸ್ತಿಗೆ ನೀರ ಕತ್ತಿ ಬರ್ತಿಲ್ಲ ಪತ್ತಲೆ ನೀನು ಕೊಂಡೋಗುದಾದ್ರೆ ಕೊಂಡೋಗು.